ಚಾನಲ್ ಕಾರ್ತಿಸ್ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಕಾರ್ತಿ. ಹೋಪ್ ಆಲ್ ಆಫ್ ಯು ಫೈನ್. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಕಮರ್, ದಿಸ್ ಇಸ್ ಕಾರ್ತಿ ಫ್ರಮ್ ಬೆಂಗಳೂರು. ನಿನ್ನೆ ಸಂಡೇ ಬೀಚ್ಗೆ ಹೋಗಿದೆ. ಆ ವ್ಲಾಗ್ನ ಜಸ್ಟ್ ಈಗ ತಾನೇ ಅಪ್ಲೋಡ್ ಆಯಿತು. ಆ್ಯಂಡ್ ಈಗ ಬಂದ್ಬಿಟ್ಟು ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟುಡೇ ಇಸ್ ಮಂಡೇ ಆಯಿತಾ. ಒಂದು ಸ್ವಲ್ಪ ಡೈಲಿ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಡಸ್ ಇಟ್ ವರ್ಕ್. ಡೈಲಿ ವ್ಲಾಗ್ಸ್ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಕ್ತಾ ಇರ್ತೀನಿ, ಮತ್ತೆ ಮಧ್ಯದಲ್ಲಿ ಬ್ರೇಕ್ ಆಗಿಬಿಡುತ್ತೆ. ಬಟ್ ಟ್ರೈ ಅಂತೂ ಮಾಡ್ತೀನಿ ಆಯಿತಾ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ. ಈಗ ಆಲ್ಮೋಸ್ಟ್ ಮೊನ್ನೆ ಒಂದು ಹಾಕಿದೆ, ನಿನ್ನೆ ಒಂದು ಹಾಕಿದೆ, ಆ್ಯಂಡ್ ಇವತ್ತು ಎಲ್ಲ ಹಾಕ್ಬಿಟ್ಟು ಎಲ್ಲ ವ್ಲಾಗ್ ಮಾಡಿ ಎಲ್ಲ ಎಡಿಟ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಕೂಡ ಹಾಕ್ತೀನಿ. ಸೊ ನಿಮಗೆ ಒಂದು 3 ದಿನ ಕಂಟಿನ್ಯೂಸ್ ಆಗಿ ಸಿಕ್ಕಿರ್ಬೋದಲ್ವಾ. ಸೊ ನೋಡೋಣ, ಆದರೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮನೆ ತುಂಬ ಸೈಲೆಂಟ್ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ ನನಗೆ. ಯಾಕಂದರೆ ತನಿಷ್ಗೆ ಸ್ಕೂಲ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸೈಲೆಂಟ್ ಆಗಿದೆ. ಬಟ್ ಆ್ಯಕ್ಚುಲಿ ಅವನಿದ್ರೆ ನನಗೆ ತುಂಬ ಹೆಲ್ಪ್ ಆಗ್ತಿತ್ತು. ಸಣ್ಣ ಪುಟ್ಟ ಕೆಲಸ ಎಲ್ಲ ಅವನ ಹತ್ರ ಮಾಡಿಸ್ತಿದ್ದೆ. ಇವಾಗ ನನಗೆ ಅವಾಗಲೇ ಮರ್ತೋಗ್ಬಿಟ್ಟು ತನೀಶ್ ಅಂತ ಕರೆದೆ ನಾನು. ಡಸ್ಟ್ಬಿನ್ ಎಲ್ಲ ಅವನೇ ಪಾಪ ತೊಗೊಂಡೋಗಿ ಹೊರಗಡೆ ಇಡ್ತಾನೆ ಆಯಿತಾ ಯಾವಾಗಲೂ. ಬಟ್ ಇವತ್ತು ಅವ್ನು ಬೇಗ ಸ್ಕೂಲ್ಗೆ ಹೋಗಿದ್ದಂಗೆ ಡಸ್ಟ್ಬಿನ್ನ ನಾನೇ ತೊಗೊಂಡೋಗಿಟ್ಟೆ. ಅವನ ಹತ್ರ ಇಡ್ಸೋದು, ಅವನ ಹತ್ರ ತರಿಸೋದು, ಚಿಕ್ಕ ಕೆಲಸ, ಪಕ್ಕದಕ್ಕೆ ಏನಾದರೂ ಚಿಕ್ಕ ವಸ್ತುಗಳನ್ನ ತರಬೇಕು ಅಂದರೆ ಪಕ್ಕದ ಅಂಗಡಿಗೆ ಹೋಗು ಅಂತ ಹೇಳಿ ಅವನ ಕಳಿಸ್ತಾ ಇದ್ದೆ. ಇವಾಗ ನಾನೇ ಹೋಗಬೇಕು, ನಾನೇ ಅದನ್ನೆಲ್ಲ ಮಾಡಬೇಕು. ಏನು ಮಾಡೋದು, ಅವ್ನ ಸ್ಕೂಲ್ಗಂತೂ ಹೋಗಲೇಬೇಕು. ಆ್ಯಂಡ್ ಸೈನ್ ಹಾಕ್ಕೊಟ್ಟಿದ್ದೀವಿ, ವಿ ಶುಡ್ ಟೇಕ್ ಕೇರ್. ಅಂದರೆ ಮಕ್ಕಳಿಗೆ ಕಾಫ್ ಕೋಲ್ಡ್ ಎಲ್ಲ ಏನೂ ಇರ್ದಿರೋ ಥರ ನೋಡ್ಕೋತೀವಿ, ಇದ್ರೆ ಸ್ಕೂಲ್ ಕಳಿಸಲ್ಲ ಅಂತ ಸೈನ್ ಹಾಕ್ಕೊಟ್ಟಿದ್ದೀನಿ. ಬಟ್ ಇವತ್ತು ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕಾಫ್ ಇತ್ತು. ನನಗೆ ಅವಾಗಿಂದ ಫೋನ್ ಬಂದರೆ ಟೆನ್ಷನ್ ಆಗ್ತಿದೆ. ಸ್ಕೂಲಿಂದ ಏನಾದರೂ ಫೋನ್ ಬಂತ, ಕೆಮ್ಮಿದೆ, ಯಾಕೆ ಕಳಿಸಿದ್ದೀರಾ ಅಂತ ಕೇಳ್ತಾರ ಅಂತ. ಅಂಥದ್ದೇನೂ ಇಲ್ಲ, ಒಂದು ಸ್ವಲ್ಪ ಲೈಟ್ ಕೆಮ್ಮು. ಅವನು ಏನು ಮಾಡ್ತಾನೆ ಗೊತ್ತಾ, ಫ್ರಿಜ್ಜಲ್ಲಿ ದೊಡ್ಡ ಲೋಟದಲ್ಲಿ ನೀರು ತುಂಬಿಸಿ ಫ್ರೀಝರಲ್ಲಿ ಇರ್ತಾನೆ. ಆಮೇಲೆ ಐಸ್ನೆಲ್ಲ ತಿನ್ನೋದು ಅವನು ತುಂಬ ಇಷ್ಟ. ಐಸ್ ಅಂದರೆ ನಾನು ಎಷ್ಟು ಬೈದ್ರೂ ಹೈಡ್ ಮಾಡಿಬಿಟ್ಟಾದರೂ ತಿಂತಾನೆ. ಈ ಮಕ್ಕಳೇ ಹಾಗೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಕೋಲ್ಡ್ ಆಗಿರೋ ವಸ್ತುಗಳಂದರೆ ತುಂಬ ಇಷ್ಟ. ಸೊ ಈಗ ಆ್ಯಕ್ಚುಲಿ ನನ್ನ ಕೆಲಸ ಆಗಿಲ್ಲ ಅಂತ ಇವತ್ತು. ಬರೀ ಕುಕ್ಕಿಂಗ್ ಆಗಿದೆ, ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಮೆಸಿ ಇದೆ. ಸಿಕ್ಕಾಪಟ್ಟೆ ಕೆಲಸ ಬಾಕಿ ಇದೆ, ನಾನು ಮಾಡಬೇಕು. ಬಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾನ ಆನ್ ಮಾಡಿ ಬರ್ತಾ ಇದ್ದೀನಿ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್, ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ವ್ಯೂಸ್ ಬರೋಷ್ಟು ಸಬ್ಸ್ಕ್ರೈಬರ್ಸ್ ಇನ್ನೂ ಆಗಿಲ್ಲ. ಆಲ್ಮೋಸ್ಟ್ 50%ಗಿಂತ ಜಾಸ್ತಿ ಇದು ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋಸ್ನ ನೋಡ್ತಿದ್ದಾರೆ. ಪ್ಲೀಸ್ ಇನ್ನು ಕಮ್ಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಟ್ರೈ. ಐ ಡೋಂಟ್ ವಾಂಟ್ ಟು ಲೂಸ್. ನನಗೆ ಸೋಲೋದಕ್ಕೆ ಇಷ್ಟ ಇಲ್ಲ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಓಕೆ, ಈಗ ವಿಡಿಯೋನ ಶುರು ಮಾಡೋಣ. ಸೊ ಈಗ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ. ಫಸ್ಟ್ ನಾನು ಯಾವಾಗ್ಲೂ ಕಿಚನಲ್ಲಿರೋ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ. ಅದೊಂದು ಆಗಿಬಿಟ್ರೆ ನನಗೆ ಸಮಾಧಾನ. ಆ್ಯಂಡ್ ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಮನೇನ ಸೆಟ್ ಮಾಡ್ತೀನಿ. ಇವತ್ತು ಬೇರೆ ತನಿಷ್ಗೆ ಸ್ಕೂಲ್ ಇತ್ತು, ಹಾಗಾಗಿ ಎಲ್ಲ ವಸ್ತುಗಳನ್ನೂ ಅಲ್ಲಲ್ಲೇ ಬಿಟ್ಟಿದ್ದೆ. ಯಾವುದನ್ನು ಎತ್ತಿಟ್ಟಿಲ್ಲ. ಇಲ್ಲಾಂದರೆ ಬೆಳಗ್ಗೆ ಒಂದು ಸ್ವಲ್ಪ ಕೆಲವೊಂದನ್ನು ಎತ್ತಿರ್ತೀನಿ. ಬಟ್ ಇವತ್ತು ಏನೂ ಆಗಿಲ್ಲ. ಸ್ಕೂಲ್ಗೆ ಹೋಗಬೇಕಾದ್ರೆ ಹಾಗೆ ಇಲ್ವಾ ಎಲ್ಲ ಪೇರೆಂಟ್ಸೂ ಗಡಿಬಿಡಿನಲ್ಲಿ ಎಲ್ಲ ವಸ್ತುಗಳನ್ನೂ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಾರೆ. ಸೊ ಅದೇ ಥರ ನನ್ನ ಸಿಚುವೇಶನ್ ಇವತ್ತು. ಆ್ಯಂಡ್ ನೀವೇನಾದರೂ ರೂಮ್ ನೋಡಿದಿದ್ರೆ ಅಷ್ಟೇ, ಇವತ್ತು ಬೆಡ್ ಮೇಲೆ ಎಲ್ಲ ವಸ್ತುಗಳು ಇತ್ತು. ಬಟ್ಟೆ, ಕ್ರೀಮು, ಬಾಚನ್ಗೆ, ಪೌಡರ್ ಬಾಕ್ಸ್ ಎಲ್ಲ ಬೆಡ್ ಮೇಲೆ ಇತ್ತು. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಪೇರೆಂಟ್ಸು ಹಾಗೆ. ಯಾಕಂದರೆ ನಮಗೆ ಸ್ಕೂಲಿಗೆ ಕಳಿಸೋದೇ ಇಂಪಾರ್ಟೆಂಟ್ ಆಗಿರೋದು, ಬಾಕಿದೆಲ್ಲ ಆಮೇಲೆ ಮಾಡೋಣ ಅಂತ. ಸೊ ಅದೇ ಥರ ಇತ್ತು ಇವತ್ತು ನನ್ನ ಸಿಚುವೇಶನ್. ಸಿಕ್ಕಾಪಟ್ಟೆ ಮೆಸಿ ಆಗಿತ್ತು ಇವತ್ತು. ಸೊ ಕಿಚನ್ ಕೆಲಸ ಮುಗಿಸಿ ಇವಾಗ ಒಂದೊಂದೇ ಸೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಟ್ ಎನಿ ಕಾಸ್ಟ್ ನಾನು ಈ ಥರ ಮನೇನ ಸೆಟ್ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ಸೆಟ್ ಮಾಡಿ ನೋಡೋದು ಅಂದರೆ ತುಂಬ ಇಷ್ಟ. ಸೊ ಅಟ್ ಎನಿ ಕಾಸ್ಟ್ ನಾನು ಇದನ್ನು ಮಿಸ್ ಮಾಡೋದೇ ಇಲ್ಲ, ಸ್ಕಿಪ್ ಮಾಡೋದಿಲ್ಲ. ಡೈಲಿ ಇದನ್ನು ಮಾಡ್ತಾನೆ ಇರ್ತೀನಿ ನಾನು. ತುಂಬ ಹುಷಾರಿಲ್ಲ ಅಂದರೆ ಮಾತ್ರ ಅವತ್ತು ನಾನೇನು ಮಾಡೋದಿಲ್ಲ. ಬಟ್ ಟ್ಯಾಬ್ಲೆಟ್ ತೊಗೊಂಡು ಹುಷಾರಾಗಿದ ತಕ್ಷಣ ಒಂದು ಸ್ವಲ್ಪ ಎನರ್ಜಿ ಸಿಕ್ಕಿದ್ರು ಸಾಕು, ಬೆಡ್ಶೀಟ್ ಸರಿ ಮಾಡೋದು, ಬೆಡ್ ಸರಿ ಮಾಡೋದು, ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ಇವಾಗ ನಾನೆಲ್ಲ ಕ್ಲೀನ್ ಮಾಡ್ತೀನಿ, ಸೆಟ್ ಮಾಡ್ತೀನಿ. ನೀವು ನೋಡಿ, ಒಂದು ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ವೀಡಿಯೋ ಮಾಡಿಲ್ಲ. ಒಂದು ಚಿಕ್ಕ ಕೆಲಸಗಳದ್ದು ಮಾತ್ರ ವೀಡಿಯೋ ಶೂಟ್ ಮಾಡಿದ್ದೀನಿ. ಅದಾದಮೇಲೆ ಮಾಮೂಲಿ ಕೆಲಸ ಮಾಡ್ತಾನೆ ಇರ್ತೀನಿ. ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನ ತನಕ ಇದೇ ಥರ ಅಲ್ವಾ, ಎಲ್ಲ ಲೇಡೀಸ್ಗೆ ಕೆಲಸ ಇದ್ದೇ ಇರುತ್ತೆ. ನಾವು ಎಷ್ಟು ಮಾಡಿದ್ರು ಅದು ಮುಗಿಯೋದೇ ಇಲ್ಲ. ಸೊ ಇವಾಗ ನೀವು ವಿಡಿಯೋನ ನೋಡ್ತಾ ಹೋಗಿ, ಎಂಜಾಯ್ ಮಾಡಿ. ಆ್ಯಂಡ್ ನಾನು ಎಷ್ಟೊಂದು ಸಲ ಅನ್ಕೋತೀನಿ, ಏನು ಗೊತ್ತಾ, ಈ ಥರ ಫಾಸ್ಟ್ ಮೋಷನಲ್ಲಿ ನೋಡಿದಾಗ ನನಗೊಂಥರ ಖುಷಿ ಆಗುತ್ತೆ. ನಾನು ಅನ್ಕೋತೀನಿ ನಮಗೆ ನಿಜವಾಗ್ಲೂ ಈ ಥರ ಫಟ ಅಂತ ಕೆಲಸ ಮಾಡೋ ಥರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತಲ್ಲ. ಎಲ್ಲ ಕೆಲಸ ಕ್ವಿಕ್ಕಾಗಿ ಈ ವಿಡಿಯೋದಲ್ಲಿ ಹೇಗೆ 2-3 ಮಿನಿಟ್ಸಲ್ಲಿ ಮುಗಿಯುತ್ತೋ ಅದೇ ಥರ ರಿಯಲ್ ಲೈಫ್ನಲ್ಲೂ ಮುಗಿತಾ ಇರ್ತಾಯಿತ್ತು. ಬಟ್ ಆ ಥರ ಆಗೋದಿಲ್ಲ. ಸೊ ಇವಾಗ ನೀವೆಲ್ಲರೂ ವಿಡಿಯೋ ನೋಡ್ತಾ ಹೋಗಿ.
ಓಕೆ, ಓ ಮೈ ಗಾಡ್, ಮೊನ್ನೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು 3 ಡೇಸ್ ಆದಮೇಲೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 3 ಡೇಸಿಂದ ನಾನು ಸ್ವಲ್ಪ ಬ್ಯುಸಿ ಆದೆ. ಐ ಮೀನ್ ಬ್ಯುಸಿ ಅನ್ನೋದಕ್ಕಿಂತ ಅದೇ ಸಮ್ ಪರ್ಸನಲ್ ಪ್ರಾಬ್ಲಮ್. ಸೊ 3 ಡೇಸ್ ಅದರಿಂದನೇ ಇದ್ದಿದ್ದರಿಂದ ನನಗೆ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ. ಸೊ ಇವತ್ತು ಥರ್ಸ್ಡೇ 11 o'clock ಕ್ರಾಸ್ ಆಗಿದೆ. ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆದೆಲ್ಲ ಕೆಲಸ ಆಗಿದೆ ಆಯಿತಾ. ಒಂದು ಸ್ವಲ್ಪ ಬಾಕಿ ಇದೆ. ಸೆಟ್ಟಿಂಗ್ ಕ್ಲೀನಿಂಗ್ ಎಲ್ಲ ಮಾಡಿದ್ದು, ಐ ಮೀನ್ ಸೆಟ್ಟಿಂಗ್ ಮಾಡಿದಾಯಿತು, ಕ್ಲೀನಿಂಗ್ ಮಾಡಬೇಕು. ಅದನ್ನೆಲ್ಲ ಮಾಡ್ತೀನಿ ಇವಾಗ. ತನಿಷ್ಗೆ ಇವತ್ತು ಹಾಲಿಡೇ. ಅವನಿಗೆ ಸ್ಕೂಲ್ ಹೇಗಿದೆ ಅಂದರೆ ಮಂಡೇ ಸ್ಕೂಲ್ ಇದೆ, ಟ್ಯೂಸ್ಡೇ ಇಲ್ಲ, ವೆನ್ಸ್ಡೇ ಸ್ಕೂಲ್ ಇದೆ, ಥರ್ಸ್ಡೇ ಇಲ್ಲ, ಫ್ರೈಡೇ ಸ್ಕೂಲ್ ಇದೆ, ಸ್ಯಾಟರ್ಡೇ ಇಲ್ಲ, ಆ್ಯಂಡ್ ಸಂಡೇ ಇಸ್ ಹಾಲಿಡೇ. ಯಾಕೆಂದರೆ ಒಂದಿನ ಬಾಯ್ಸ್ಗೆ ಒಂದಿನ ಗರ್ಲ್ಸ್ಗೆ ಮಾಡ್ತಾರೆ ಟು ಮೇಂಟೈನ್ ದಟ್ ಸೋಷಿಯಲ್ ಡಿಸ್ಟೆನ್ಸ್. ಆ ಥರ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಹಾಗೆ ಹೇಳ್ತಾ ಇದ್ದಾರೆ ನಾನು ನೆಕ್ಸ್ಟ್ ವೀಕಿಂದ ಮೊದಲಿನ ಥರನೇ ಆಗುತ್ತೆ ಅಮ್ಮ, ಗರ್ಲ್ಸ್ ಬಾಯ್ಸ್ ಎಲ್ಲ ಒಟ್ಟಿಗೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನನಗಿನ್ನೂ ಸ್ಕೂಲಿಂದ ಏನೂ ಇನ್ಫಾರ್ಮೇಷನ್ ಬಂದಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಕೋವಿಡ್ ಕೇಸಸ್ ಮಾತ್ರ ಜಾಸ್ತಿ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಇಷ್ಟು ದಿನ ನಮಗೆ ಅವ್ರ ಮಕ್ಕಳು ನಮ್ಮ ಜೊತೆನೇ ಇದ್ರಲ್ವ, ಅಷ್ಟೊಂದು ಟೆನ್ಷನ್ ಇರಲಿಲ್ಲ. ಬಟ್ ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಅಲ್ಲ, ಸೊ ಹಾಗಾಗಿ ಎಲ್ಲೆಲ್ಲಿಂದ, ಐ ಮೀನ್ ಸ್ಕೂಲಿಂದ ಎಸ್ಪೆಷಲಿ ಏನೇನು ತರ್ತಾರೆ ಮನೆಗೆ ಅಂತಲೇ ಭಯ ಆಗಿಬಿಟ್ಟಿದೆ. ಹೋಪ್ಫುಲಿ ನಥಿಂಗ್ ಶುಡ್ ಹ್ಯಾಪನ್. ಓಕೆ, ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಇವತ್ತು ಕುಕ್ಕಿಂಗ್ಗೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ದಾಲ್ ಮಾಡಿದ್ದೀನಿ. ಆ್ಯಂಡ್ ಇನ್ನೇನು ಮಾಡಿದ್ದೀನಿ, ಓಕೆ, ಫಿಶ್ ಫ್ರೈ ಇದೆ. ಫ್ರೈ ಮಾಡಿಲ್ಲ ಇನ್ನು. ಮಸಾಲ ಕೂಡ ಹಾಕಬೇಕು ಆ್ಯಕ್ಚುಲಿ. ನನ್ನ ಮಸಾಲ ಕೆಲವೊಂದ್ಸಲ ಸಪ್ಪೆ ಆಗಿಬಿಡುತ್ತೆ. ಸೊ ನನ್ನ ಮದರ್-ಇನ್-ಲಾ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಮಸಾಲ ಹಾಕಿ ಖಡಕ್ ಆಗಿರೋ ಒಂದು ಫಿಶ್ ಫ್ರೈನ ಮಾಡ್ತಾರೆ. ಆ್ಯಂಡ್ ಆ್ಯಕ್ಚುಲಿ ನಾನು ಮೊನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ನನ್ನ ಮೈಂಡಲ್ಲಿ ಅಂದ್ಕೊಂಡಿದ್ದೆ ಮತ್ತೆ ಒಂದು 10 ಮತ್ತು 20 ಕ್ವಶನ್ ಕೇಳಬೇಕು ನಿಮಗೆ ಅಂತ. ಇವಾಗ ಕೇಳ್ತೀನಿ ಅಂದರೆ ಇಲ್ಲ, ಕೇಳೋದಿಲ್ಲ. ಯಾಕಂದರೆ ನನಗೆ ಕ್ವಶನೇ ಮರ್ತೋಯ್ತು. ನಾನು ಇಟ್ ವಾಸ್ ಮೈ ಓನ್ ಕ್ರಿಯೇಟ್ ಮಾಡಿರೋಂಥ ಕ್ವಶನ್ ಆಗಿತ್ತು. ಇದನ್ನ ಕೇಳಬೇಕು ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೆ. ಶಕೆ ಆಗ್ತಿದೆ, ಬಟ್ ನನಗೆ ಇವಾಗ ನನ್ನ ತಲೆನಲ್ಲೇ ಇಲ್ಲ. ಆ್ಯಂಡ್ ಒಂದು ಸಾಂಗ್ ಮಾಡಿದ್ದೆ ಆಯಿತಾ, ನಾನು ತುಳುದು ಹೇಳ್ಬಿಡ್ತೀನಿ. ಓಕೆ, ಸ್ವಲ್ಪ ಫನ್ನಿ ಆಗಿದೆ. ತುಳು ಹೋಗಿ ಅರ್ಥ ಆಗ್ಬೋದು, ಬಟ್ ಕನ್ನಡದವರು ಗೊತ್ತಾಗಲ್ಲ. ಹೇಗೆ ಹೇಳಿ ನಾನು? ಓಕೆ, ಹೇಳ್ಬಿಡ್ತೀನಿ. ಓಕೆ, ಹೇಳ್ತೀನಿ. ಒಪ್ಪ ಒಮ್ಮ, ಯು ನೋ ದಟ್ ವರ್ಡ್. ಒಪ್ಪ ಒಮ್ಮ ಅಂದರೆ ಒಪ್ಪ ಒಮ್ಮ ಅಂತ ಹೇಳ್ತಾರೆ. ಏನಾದರೂ ಎಕ್ಸೈಟಿಂಗ್ ಆಗಿರೋ ಥಿಂಗ್ಸ್ ನೋಡಿದ್ರೆ ಆ ಥರ. ಓಕೆ, ಆ ಥರ ಬರುತ್ತೆ. ಅದಾದಮೇಲೆ ಆಯಮಲ್ಲ ಜನಯ ಒಪ್ಪ ಆಯ್ನ ಇಲ್ಲ ತುಣಾಮೀನಿ ಒಮ್ಮ, ಒಪ್ಪ ಒಮ್ಮ. ನಾನೇ ಮಾಡಿದ ಸಾಂಗ್, ನನಗೇನೂ ಗೊತ್ತಿಲ್ಲ. ಆ ಥರದ್ದು ಕೆಲವೊಂದ್ಸಲ ಫನಿ ಆಗಿರೋ ಸಾಂಗ್ಸ್ನ ನನ್ನ ಮೈಂಡಲ್ಲಿ ಬರುತ್ತೆ. ನಾನು ಇಷ್ಟೊಂದು ಸಲ ಅನ್ಕೋತೀನಿ, ಅದನ್ನೆಲ್ಲ ಒಂದು 2 ಟೈಮ್ ಬಂದಿರೋ ಸಾಂಗ್ಸ್ನ ನಾನು ಹಾಗೆ ಹಾಕೊಂಡು ಹೋಗಿದ್ದೆ. ಎಷ್ಟೊಂದು ಫೇಮಸ್ ಆಗಿರ್ತಿದ್ದೆ ನಾನು ಅಂತ. ಕಂಪ್ಲೀಟ್ ಆಗಿ ದೊಡ್ಡ ಸಾಂಗ್ ಮಾಡೋದಕ್ಕಾಗಲ್ಲ. ಬಟ್ ಸಡನ್ ಆಗಿ ನನ್ನ ಮೈಂಡ್ಗೆ ಏನೋ ಒಂದು ಸಾಂಗ್ ಬರುತ್ತೆ, ನಾನೇ ಕ್ರಿಯೇಟ್ ಮಾಡುವಂಥ ಸಾಂಗ್. ಸಡನ್ ಆಗಿ ಸುಮ್ಮನೆ ಕೂತಿರ್ತೀನಿ, ಅವಾಗ ಸಡನ್ ಆಗಿ ಮೈಂಡ್ ಬರುತ್ತೆ. ಸೊ ನಿನ್ನೆ ತನಿಷ್ಗೆ ಎಕ್ಸಾಮ್ ಬರೆಸ್ತಾ ಇದ್ದೆ, ಅವಾಗ ಈ ಸಾಂಗ್ ನನ್ನ ಮೈಂಡಿಗೆ ಬಂತು. ನನ್ನ ಪಾಡಿಗೆ ನಾನು ಹೇಳಿದೆ, ಅವನು ಎಕ್ಸಾಮ್ ಬರೆಯೋನು ನಿಲ್ಲಿಸ್ಬಿಟ್ಟು ಹೀಗೆ ನೋಡ್ತಿದ್ದ, ಇವಾಗೇನಾಗಿದೆ ಅಂತ. ಇನ್ನೊಂದ್ಸಲ ಹೇಳ, ಒಪ್ಪ ಒಮ್ಮ, ರಾಕ್ ಸಾಂಗ್. ಒಪ್ಪ ಒಮ್ಮ ಆಯ್ನ ಇಲ್ಲಿ ಆಯಮಲ್ಲ ಜನಯ ಒಪ್ಪ ಆಯ್ನ ಇಲ್ಲಿ ತುಂಡ ಮೀನಿ ಒಮ್ಮ, ಒಪ್ಪ ಓ ಮೈ ಗಾಡ್, ನಿಮ್ಮ ಜೊತೆ ಹೇಳಲೇಬೇಕು. ಅದರಲ್ಲಿ ಏನಿದೆ ಅಲ್ವಾ, ಈ ಥರದೊಂದು ಫನ್ ಇದೇನಾದರೂ ನನ್ನ ನೆನಪಾದರೆ ನಿಮ್ಮ ಜೊತೆ ಹೇಳಲೇಬೇಕು. ನಿಮ್ಮ ಜೊತೆ ಹೇಳಿದ್ವಿ, ಯಾರ ಜೊತೆ ಹೇಳಿ. ಆ್ಯಂಡ್ ಹೌ ವಾಸ್ ದ ಸಾಂಗ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಸದ್ಯಕ್ಕೆ ಮತ್ತೆ ನಾಳೆಯಿಂದ ನಾನು ಫ್ರೆಶ್ ಆಗಿರೋ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಆಯಿತಾ. ಸೊ ಪ್ರೀತಿನ ನನ್ನ ನೆಕ್ಸ್ಟ್ ಬ್ಲಾಗ್ಗೆ ಕಾಯ್ತಾ ಇರಿ. ನಾನು ಈ ಬ್ಲಾಗ್ನ ಯಾಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂದರೆ, ವೈ ಬಿಕಾಸ್ ಇವತ್ತೇ ನಾನು ಅಪ್ಲೋಡ್ ಮಾಡಬೇಕು ಬೇಗ ಅಂತ ಅನ್ಕೋತಾ ಇದ್ದೀನಿ. ಸೊ ಹಾಗಾಗಿ ಈ ಬ್ಲಾಗ್ನ ನಾನು ಇವಾಗಲೇ ಬೇಗ ಎಡಿಟ್ ಮಾಡಿಬಿಟ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಾ ಇವತ್ತು ಥರ್ಸ್ಡೇ ಎಂಡ್ ಮಾಡಿರೋ ಬ್ಲಾಗ್ ಥರ್ಸ್ಡೇಗೆ ನಿಮ್ಗೆ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ನನಗೋಸ್ಕರ ಹೀಗೆ ಕಾಯ್ತಾ ಇರಿ ನನ್ನ ನೆಕ್ಸ್ಟ್ ಬ್ಲಾಗ್ಗೋಸ್ಕರ. ಆ್ಯಂಡ್ ಪ್ಲೀಸ್ ಈ ನ್ಯೂ ಕಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ನೀವು
ವ್ಯೂಸ್ ಮಾಡೋದು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಸಿಗುತ್ತೆ. ಹೊಸ ಹೊಸ ವಿಡಿಯೋಸ್, ಹೊಸ ವ್ಲಾಗ್ಸ್ ಮಾಡೋದಕ್ಕೆ ನನಗೆ ತುಂಬ ಎಂಕರೇಜ್ಮೆಂಟ್ ಸಿಗುತ್ತೆ. ನೀವು ನೋಡಲಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನನಗೆ ನೋ ಮೋಟಿವೇಶನ್ ಅಟ್ ಆಲ್. ಸೊ ಹಾಗಾಗಿ ಪ್ಲೀಸ್ ಎಲ್ರಿಗೂ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ನನ್ನ ವಿಡಿಯೋನ. ಆ್ಯಂಡ್ ಬೇಗ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ಪ್ಲೀಸ್ ಅಲ್ಲಿ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಬರಿದೆ, ಟಚ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಸಿಗುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ಗೆ ಸೆಟ್ ಮಾಡಿ ಇಡಿ ಆಯ್ತಾ. ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಎಲ್ಲರೂ. ಬಾಯ್.